ಸೊನ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆರು ಒಡಿಪು ಜಿಲ್ಲೆದೊರ್ಮೆಡು ಭಾರಿ ಬರ್ಸ ಬರೊಂದುಂಡು. ಒಡಿಪು ನಗರ ಮಣಿಪಾಲ ಇಂಚಿತಿ ಕಡೆಟ್ ತಗ್ಗದ ಜಾಗಿಲಿಗೆ ಕಂಡೊಲಿಗೆ ಬೊಲ್ಲ ತಮಿಲ್ದುಂಡು. ಜನವಸತಿ ಜಾಗಿಲಿಡು ನೀರು ಏರ್ಕದ ಜನಕ್ಲೆಗ್ ಪೋಡಿಗೆ ಶುರು ಆತುಂಡು. ಒಡಿಪು ಜಿಲ್ಲೆದೊರ್ಮೆಡು ಭಾರಿ ಬರ್ಸ ಬರೊಂದುಂಡು. ಒಡಿಪು ನಗರ ಮಣಿಪಾಲ ಇಂಚಿತಿ ಕಡೆಟ್ ತಗ್ಗದ ಜಾಗಿಲಿಗೆ ಕಂಡೊಲಿಗೆ ಬೊಲ್ಲ ತಮಿಲ್ದುಂಡು. ಜನವಸತಿ ಜಾಗಿಲಿಡು ನೀರು ಏರ್ಕದ ಜನಕ್ಲೆಗ್ ಪೋಡಿಗೆ ಶುರು ಆತುಂಡು. ಸಗ್ರಿ ಗುಂಡಿಬೈಲು ಚಕ್ರತೀರ್ಥ ಪ್ರದೇಶಡು ಕೃತಕ ಬೊಲ್ಲ ಉಂಡಾದು ಜನ ಪೋಡಿದು ಪೋತೇರು. ಒಡಿಪು ಅಗ್ನಿಶಾಮಕ ಬೊಕ್ಕ ತುರ್ತು ಸೇವೆಲಿನ ಅಧಿಕಾರಿ ಬೊಕ್ಕ ಕೆಲಸದಕ್ಲು ರಕ್ಷಣಾ ಕಾರ್ಯ ಮಲ್ತೊಂದುಲ್ಲೆರು. ಬೊಲ್ಲುಡ್ದವರ ಒಡಿಪು ಕೃಷ್ಣಮಠದ ಪಾರ್ಕಿಂಗ್ ಕಲ್ಸಂಕ ಪರಿಸರಡು ಇಲ್ಲದ ಉಲೈ ತಿಕಲ್ದ ಬೂರ್ನ ಜನಕ್ಲಿನು ಬಚಾವ್ ಮಲ್ತುಂಡು. ಬೈಲಕೆರೆ ಕೈತಲ್ದ ಈಲಿಲೆಗ್ ನೀರು ಪೊಗುದುಂಡು. ಅಗ್ನಿಶಾಮಕ ದಳ ರಕ್ಷಣಾ ಕಾರ್ಯಾಚರಣೆ ದುಂಬರಿತುಂಡು. ಒಂಜಿ ಇಲ್ಲಡ್ದು ಮೂವೀರಿನ ಬಚಾವ್ ಮಲ್ತುಂಡು. ಪಾಡಿಗಾರ್ ಕೈತಲು 4 ಇಲ್ಲಿಲಿಡ್ದು ಸಂತ್ರಸ್ತೆರನ್ನು ಬಚಾವ್ ಮಲ್ತುಂಡು. ಮೊಬೈಲ್ ನೀರು ಮುಟ್ಟುದು ನಾನು ಉಳ್ಳಲದ ಖಾಜಿ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಒಂತೆಕಾಲ ಉಷರಿಜಂದೆ ಅದು ಸೋಮರ ಪುಲ್ಯಕಾಂಡ ತೇಗಿರೆ. ಕೇರಳ ಕಣ್ಣೂರದಾರ ಆದಿತ್ಯನ ಖಾಜಿಯರು ಕೂರ ತಂಗಳ್ ಪನ್ಪುನ ಪುಗಾರ್ತೆ ಪಡೆದಿತ್ತಿರು. ಉಳ್ಳಲದ ಖಾಜಿ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಒಂತೆಕಾಲ ಉಷರಿಜಂದೆ ಅದು ಕೇರಳ ಕಣ್ಣೂರು ಜಿಲ್ಲೆದ ಅರಣ ಇಲ್ಲಡು ತೀರಿಯರು. ಸೋಮರ ಪುಲ್ಯಕಾಂಡೆ ತೀರಿಯರಿಂದ ಅರಣ ಕುಟುಂಬ ವಲಯದಕ್ಲು ಮಾಹಿತಿ ಕೊಡ್ತೀರು. ಕಣ್ಣೂರು ಇರಿಟಿ ಕುಳಂದಾರ ಆದಿತ್ಯನ ಖಾಜಿ ಕೂರ ತಂಗಳಂದು ಪುಗಾರ್ತೆಗೆ ಸಂದಿತ್ತಿರು. ಪಾಕ ವರ್ಷಗಳ ತುಂಬು ಕಾಣಿಯೂರು ಕೈತಲ್ದ ಕೂರ ಪನ್ಪನವಳು ಜನಕ್ಲಿನ ಕಷ್ಟಗೂ ಗುಮನ ಕೊರೊಂದು ಎಡ್ಡೆ ಕೆಲಸ ಮಲ್ತೊಂದು ಕೂರ ತಂಗಾಳು ಪಂಡದ ಪುದರ್ ಪಡೆದಿತ್ತಿರು. ಉಳ್ಳಾಲದ ಖಾಜಿ ಆಯಿ ಬೊಕ್ಕ ಉಳ್ಳಾಲಡು ವಾಸ ಮಲ್ತೊಂದಿತ್ತಿರು. ಬೊಡೆದಿ ಜೋಕ್ಲು ಬೊಕ್ಕ ದಿಂಜ ಜನ ಅಭಿಮಾನಿಲೇನು ಆರ ಅಗತಿದಿರು. ಬೈಯಕ ಪಳ್ಳಿಡಿ ವಿಶೇಷ ಪ್ರಾರ್ಥನೆ ನಡಪಾದು ರಾತ್ರಿ 9 ಗಂಟೆಗೆ ಕೂರ ಪಳ್ಳಿದ ಮಸನೋಡು ಮರಣದ ಆಕೇರಿದ ಕಿರಿಯರು ನಡಪುಂಡು. ಕಾಂಗ್ರೆಸ್ ಪಕ್ಷದಕ್ಲು ಅಲ್ಪಸಂಖ್ಯಾತರನ್ನು ಮೆಚ್ಚವನ ಮಿತಿ ಮೀರಿದಂಡು ಆಂಡ ಎಂಕ್ಲು ಹಿಂದುತ್ವದ ಆಧಾರಡು ಈ ಜಿಲ್ಲೆಯನ್ನು ಕಟ್ಟುವ ಅಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಂತೇರು. ರಾಹುಲ್ ಗಾಂಧಿ ಬುಕ್ಕ ಕಾಂಗ್ರೆಸ್ ನಾಯಕರಿಗೆ ವಿರೋಧ ತೋಜಾದು ಕುಳ್ಳಾಡು ಸೋಮವಾರ ನಡಪಾಯಿನ ಪ್ರತಿಭಟನೆ ಆರು ಪಾತೇರಿಯರು. ಹಿಂದುಲೂಂದು ಲೆತ್ತೊನ್ನಕ್ಲಿ ಏಪಲ ಹಿಂಸೆ ಬೊಕ್ಕ ಪಗೆನು ಪರಡು ನಕ್ಲಿಂದು ರಾಹುಲ್ ಗಾಂಧಿ ಪಾತೆರ ಪಂತೇರೆಂದು ದೂರ್ದು ಬೊಕ್ಕ ಆ ಪಾತೆರನು ಒತ್ತೊನ್ನ ಕಾಂಗ್ರೆಸ್ ನಾಯಕರಿಗೆ ವಿರೋಧ ತೋಜಾದು ಸೋಮವಾರ ಕುಳ್ಳಾಡು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡದ ನಿಲ್ಲಿಟ್ಟು ಪ್ರತಿಭಟನೆ ನಡಪಾಯರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿರ್ದು ಕಾಂಗ್ರೆಸ್ ಪಕ್ಷದಕ್ಲೆಗೆ ಬೆರಿಸಾಯ ಕೊರ್ನಕ್ಲಿನ ರಾಹುಲ್ ಗಾಂಧಿ ಬುಕ್ಕ ಕಾಂಗ್ರೆಸ್ ದಕ್ಲು ಸಮರ್ಥನೆ ಮಲ್ತೊಂದುಲ್ಲೇರು. ಅಲ್ಪಸಂಖ್ಯಾತರನ್ನು ಮೆಚ್ಚವನ ಮಿತಿ ಮೀರಿದಂಡೆ ಆಂಡ ಎಂಕ್ಲು ಹಿಂದುತ್ವದ ಆಧಾರಗಳು ಈ ಜಿಲ್ಲೆಯನ್ನು ಕಟ್ಟುವ ಹಿಂದೂ ವಿರೋಧಿ ಮನಸ್ಸಲಿನ ತೋಜಾವನಕ್ಲೆಗೆ ಎದುರಾದಿ ಎಂಕ್ಲು ಏಪಲ ವಿರೋಧ ತೋಜಾವ ರಾಹುಲ್ ಗಾಂಧಿ ನಂಚಿನ ಮನಸ್ಥಿತಿ ಉಪ್ಪನಕ್ಲೆಗೆ ಹಿಂದುಲಿನ ಶಕ್ತಿ ದಾನೆಂದು ನಮ್ಮ ತೋಜಾವಡಾತನೆಂದು ಪಂಡಿರೆ. ಗಾಂಧಿ ಪುದರ್ನ ದೀವಂದು ರಾಹುಲ್ ಗಾಂಧಿ ಮಹಾತ್ಮ ಗಾಂಧೀಜಿಯರ್ನ ಪುದರ್ಗ್ ಕಲೆಂಕ್ ಕನಪನ ಕೆಲಸ ಮಲ್ತೊಂದುಲ್ಲೆರೆಂದು ಬ್ರಿಜೇಶ್ ಚೌಟ ದೂರಿಯರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ಕಾಂಗ್ರೆಸ್ ಸರ್ಕಾರದ ನೀತಿಲೆಗೆ ವಿರೋಧ ತೋಜಾಯರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ, ಶಾಸಕರು ವೇದವ್ಯಾಸ ಕಾಮತ್, ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಪ್ರತಿಭಟನೆ ನಡೆಸಿದರು. ಹಿಂದುತ್ವದ ಆಧಾರದಲ್ಲಿ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವು ಹೊರಟಿದ್ದೇವೆ. ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯನ್ನು ನಾವು ಗೆದ್ದಿದ್ದೇವೆ. ಹಿಂದುತ್ವದ ಆಧಾರದಲ್ಲಿ ಮತ್ತೆ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇವೆ. ಈ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಈ ನೆಲದ ವಿರೋಧಿ ಯಾರಿದ್ದಾರ, ಹಿಂದುತ್ವದ ವಿರೋಧಿಗಳು ಯಾರಿದ್ದಾರೆ, ಹಿಂದೂ ವಿರೋಧಿ ಭಾವನೆಗಳನ್ನು ಯಾರು ವ್ಯಕ್ತಪಡಿಸ್ತಾ ಇದ್ದಾರ ಅವರ ವಿರುದ್ಧ ಹೋರಾಟಗಳನ್ನು ಮಾಡಬೇಕಾಗಿದೆ. ಮತ್ತು ಹಿಂದೂ ವಿರೋಧಿ ಭಾವನೆಯನ್ನು ವ್ಯಕ್ತಪಡಿಸುತ್ತಿರುವಂತಹ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ವಿಷಯಗಳನ್ನು ಜನರ ಮಧ್ಯೆ ಹೋಗಿ ಹೇಳಬೇಕಾದಂತ ಅವಶ್ಯಕತೆ ಇದೆ. ಹಿಂದೂಗಳು ಶಾಂತಿ ಪ್ರಿಯರಲ್ಲ. ಹಿಂದೂಗಳು ಏನಿದ್ರು ಹಿಂದುತ್ವದ ಹೆಸರಲ್ಲಿ ಅಶಾಂತಿಯನ್ನ ಹರಡ್ತಾರೆ ಅನ್ನುವಂತ ಮಾತನ್ನ ಮೊನ್ನೆ ಹೇಳಿದ.
ಈ ಹಿಂದೆ ಸಹ ಸ್ಯಾಫ್ರನ್ ಟೆರರ್ ಅನ್ನುವಂತ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡಿ ಸ್ವಲ್ಪ ಹಿಂದೂಗಳ ವಿರುದ್ಧ ಸಮರ ಸಾರುವಂತ ವ್ಯವಸ್ಥೆಯನ್ನು ಸಹ ಈ ವ್ಯಕ್ತಿ ಮಾಡಿದ್ದ. ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಧರ್ಮವನ್ನ ತಂದಿದ್ದಾನೆ ಅನ್ನುವಂಥದ್ದನ್ನ ಇವರು ಒಪ್ಕೊಂಡಂತಿದೆ. ಈ ರಾಹುಲ್ ಗಾಂಧಿಗೆ ಬೇರೆ ಏನ್ ಸಹ ತೋರುದಿಲ್ಲ, ಬೇರೆಯವ್ರು ಮಾಡಿದಂತ ಅನ್ಯಾಯ ಏನ್ ತೋರುದಿಲ್ಲ. ಹಿಂದೂಗಳನ್ನ ಪದೇ 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 ಇವರೆಲ್ಲ ಕೆಟ್ಟವರು ಅನ್ನುವಂತ ಭಾವನೆ ನಮ್ಮ ಸಮಾಜದಲ್ಲಿ ಬೀಳಿಸುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ಉಳ್ಳಾಲ ಧರ್ಮನಗರದ ಶ್ರೀಧರ ಪನ್ಪನರಣ ಇಲ್ಲಾಡ್ದು 15 ಲಕ್ಷ ರೂಪಾಯಿ ಬೆಲೆ ಬಾಳ್ನ 32 ಪವನ್ ಬಂಗಾರ ಕಂಡದ್ನ ഇരുവീർ ಜೋಕ್ಲು ಸೇರಿದ 3 ಆರೋಪಿಗಳನ್ನು ಪೊಲೀಸರು ಪತ್ತದೇರು. ಉಳ್ಳಾಲ ಧರ್ಮನಗರದ 55 ವರ್ಷ ಪ್ರಾಯದ ಶ್ರೀಧರ ಪನ್ಪನರಣ ಇಲ್ಲಾಡ್ದು 15 ಲಕ್ಷ ರೂಪಾಯಿ ಬೆಲೆತ 32 ಪವನ್ ಬಂಗಾರ ಕಂಡಿದು ಪೋತುನೊಂದು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡದಿತ್ತೇರು. ಪೊಲೀಸರಿಗೆ ಕೊರ್ನ ದೂರುಡು ಜೂನ್ 8 ಕಾಂಡೆ ಗಂಟೆಡ್ದು 14 ಮಧ್ಯಾಹ್ನ 16 ಗಂಟೆದ ಉಲಾಯಿ ಕಂಡಿದ್ದೀರು. ಜೆಪ್ಪುನ ಕೋಣೆದ ಕಬಾಟಡು ಬಂಗಾರದಿದಿತ್ತು ನಾವು ಕಂಡದು ಪೋತುನೊಂದು ತೆರಿಪಾದಿತ್ತೇರು. ದೂರುಗೂ ಸಂಬಂಧಪಟ್ಟದು ഇരുവೀರ್ ಜೋಕುಲು ಸೇರ್ನಂಚ 3 ಆರೋಪಿಲೈನ ಶ್ರೇಯಸ್ ಬೆಳ್ತಂಗಡಿ, ಪೃಥ್ವಿರಾಜ್ ಉರುವ ಬೊಕ್ಕ ತೌಸಿಫ್ ಬೆಳ್ತಂಗಡಿ ಮುಕ್ಲಿನ ಪೊಲೀಸರು ಸ್ವಾಧೀನ ಉಗ್ದೆತೊಂದು ವಿಚಾರಣೆ ನಡಪಾದು ಅಕ್ಲು ಕುಡ್ಲದ ಬೇತೆ ಬೇತೆ ಬಂಗಾರದ ಆಚಾರಿ ಕಟ್ಟೆಲೆಗೆ ಮಾರ್ದನ ಪದ್ದೇಲಿನ ಸ್ವಾಧೀನ ಉಗ್ದೆತೊಂದೇರು. 3 ಆರೋಪಿలను ಕೋರ್టుಗೂ ಹಾಜರು ಮಲ್ತಿತ್ತದು ಅಕ್ಲಿಗೆ ನ್ಯಾಯಾಂಗ ಬಂಧನ ಪಾಡ್ದಿರು. ಜೋಕ್ಲಿನ ಮಿತ್ತು ಜೆಜೆ ಕೋರ್టుಗೂ ವರದಿ ಕೊಡ್ತುಂಡು. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ, ಪೊಲೀಸ್ ಉತ್ ಕಮಿಷನರ್ ಸಿದ್ಧಾರ್ಥ ಗೋಯಲ್, ಬಿಪಿ ದಿನೇಶ್ ಕುಮಾರ್ ಬುಕ್ಕ ದಕ್ಷಿಣ ಎಸಿಪಿ ಧನ್ಯ ನಾಯ್ಕ್ ಮಾರ್ಗದರ್ಶನದಂಚ ಪೊಲೀಸರು ತನಿಖೆ ನಡಪಾದಿತ್ತೇರು. ಪ್ರಕೃತಿನ ಬುಡ್ದು ನಮ್ಮ ಉಪಾಯ ಜೀವನ ಪಾವನ ಆವಡ್ನಾಂಡ ನಮ್ಮ ಇಡೀ ಪ್ರಕೃತಿದ ಒಟ್ಟುಗು ಸೇರು ನೋಡುಂದು ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ಪಂತೇರು. ಒಡಿಯೂರು ಸಂಸ್ಥಾನದ ಬನಾರಿ ಭೂಮಿಡೆ ಕೆಸರು ಕಂಡಡೊಂಜಿ ದಿನ ಕಾರ್ಯಕ್ರಮ ಉದಿಪನ ಮಲ್ತದು ಆರ ಆಶೀರ್ವಚನ ಕೊರಿಯರು. ಒಡಿಯೂರು ಸ್ವಾಮೀಜಿನ ಜನ್ಮದಿನೋತ್ಸವ ಸಮಿತಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ನೆಲೆಟ್ಟು ಸ್ವಾಮೀಜಿನ ಜನ್ಮದಿನೋತ್ಸವ ಗ್ರಾಮೋತ್ಸವ 2024 ಸೇವಾ ಸಂಭ್ರಮದಲ್ಲಿ ಕೊಡು ಸಂಸ್ಥಾನದ ಸಾಗುಲಿ ಭೂಮಿ ಬನಾರಿಡು ಕೆಸರು ಕಂಡೊಡೊಂಜಿ ದಿನ ಕೆಸರು ಕಂಡುಡು ಗುಬ್ಬುದ ಪಂತ ಐತರ ನಡತದೆ. ನಿಧಿನಾಡುನ ಏರ್ಲ ಪಾಲ್ದೆತೊನ್ನ ಪಂತಲ ಈ ಪೊರ್ತುಡು ನಡತದೆ. ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ಕಂಡಗು ಪೇರು ಮೈತದು ತುಡರ ಬೊಳ್ಪು ಪೊತ್ತಾದು ಕೆಸರಡೊಂಜಿ ದಿನ ಕಾರ್ಯಕ್ರಮ ಉದಿಪನ ಮಲ್ತೇರು. ಸ್ವಾಮೀಜಿರ ಆಶೀರ್ವಚನ ಕುರ್ದು ಪ್ರಕೃತಿನ ಬುಡ್ದು ನಮ್ಮ ಉಪ್ಪಯ ಪುಟ್ಟದು ಬದುಕದು ಅಕೇರಿ ಆಪನೆಲ ಪ್ರಕೃತಿಡೆ ಅಂಜದು ಬದುಕು ಪನ್ಪನೋ ಶ್ರೇಷ್ಠವಾದುಂಡು. ಜೀವನ ಪಾವನ ಆವುಡುದಂಡ ನಮ್ಮ ಇಡೀ ಪ್ರಕೃತಿಡೆ ಸೇರುನೋಡು. ಪ್ರಕೃತಿ ವಿಶ್ವವಿದ್ಯಾನಿಲಯ ಇತ್ತು ನಂಚ ಉಂಡು. ಮುಲ್ಪ ಏದು ಸಂಶೋಧನೆಲ ಮಲ್ಪೋಲಿ ಅಂಡ ಐತ ಉಲಾಯಿ ಉಪ್ಪುರ ಸತ್ಯಲೇನು ತೆರಿಯೋ ನೋಡೋದು ಪಂಡೇರು. ಸಾಧ್ವಿ ಮಾತಾನಂದಮಯಿ ಪಾತಿರ್ದು ಗೊಬ್ಬುಡು ಪಾಲ್ದೆ ತೊನ್ನಕ್ಲೆಗೆ ಡೆಪ್ಪು ಬೈಕೇರು. ಹಿರಿಯ ವಾರ್ತಾಮಾಣಿ ಮಲ್ಲಾರ್ ಜಯರಾಮ್ ರೈ ಎದುಕೊನ್ನ ಸಮಿತಿ ಗುರುಕಾರ್ಯರು ಸುರೇಶ್ ರೈ, ಬೇತೆ ಬೇತೆ ಸಮಿತಿನ ಗಣಪತಿ ಭಟ್, ಪನ್ಯಡ್ಕ ಲಿಂಗಪ್ಪ, ತಾಳಿಪಾಡಿ ಲೋಕನಾಥ ಶೆಟ್ಟಿ, ಅಶೋಕ್ ಕುಮಾರ್ ಬಿಜಯ್, ಮೋಹನ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ಚಂದ್ರಹರ್ ಶೆಟ್ಟಿ, ರವೀಂದ್ರ ಅಳಿಕೆ, ಪ್ರಿನ್ಸಿಪಾಲ್ ಪ್ರವೀಣ್ ಕುಮಾರ್, ಭವಾನಿ ಶಂಕರ್ ಪಾಲ್ದೆ ತೊಂಡೇರು. ಕದಂಬ ದೈ ನಡೆದು ಗುರುದೇವನಂದ ಸ್ವಾಮೀಜಿ ವನಮಹೋತ್ಸವ ಚಾರಣೆ ಕುರಿಯರು. ಐನ್ ಆಜಿ 7ನೇ ಕ್ಲಾಸ್ದ ಜೋಕ್ಲೆಗ್ ಆಣ ಪೊಣ್ಣು ಬೇತೆ ಬೇತೆ ವಿಭಾಗಗಳು ಪಂತ ನಡಪಾಯರು. ಕುಜಿಲಿ ದರ್ಪುನ, ಕೆಸರು ಕಂಡ ಬಲಿಪು, ಒಂಜಿ ಕಾರಡು ಬಲಿಪುನ, ಮೂಜಿ ಕಾರಡು ಬಲಿಪುನ, ಗೋಪುರ ಕಟ್ಟುನ, ಬಲ್ಲು ಉಯ್ಪುನ, ಹಿರಿಯರೇಗು ಬಲಿಪು, ಕುಜಿಲಿ ದರ್ಪಣ ಪಂತ ದಿದ್ದಿತ್ತೇರು. ಎಲ್ಲಿಯ ಮಲ್ಲ ಇಂಚ ಪಂತುಡು ಮಾತಿರ್ರ ಪಾಲು ತೊಂದಿರು. ಪ್ರಕೃತಿ ನೆನಪಿನವು ಭಾರಿ ಶ್ರೇಷ್ಠವಾಯಿನವು. ಪ್ರಕೃತಿಯಿಂದ ಉದಿಸಿ ಪ್ರಕೃತಿಯಲ್ಲಿ ಬದುಕಿ ಪ್ರಕೃತಿಯಲ್ಲಿ ಲಯಗೊಳ್ಳುವುದು ಒಂದೊಂದು ಪಾತ್ರ ಉಂಟು. ಉದಿಪುಣೆಲ್ಲ ಪ್ರಕೃತಿ ಇದೆ, ನಮ್ಮ ಬದುಕು ಮಣ್ಪಣೆಲ್ಲ ಪ್ರಕೃತಿ ಇದೆ, ಮುಗಿಪುಣೆಲ್ಲ ಪ್ರಕೃತಿ ಇದೆ ಅಂತ ಒಂದು ವಿಶೇಷವಾಯಿನ ಸಂದೇಶವನ್ನು ನಮ್ಮ ನೆತ್ತ ಮೂಲಕ ತುಯರೇನಂಕ ಸಾಧ್ಯತೆ ಉಂಟು. ಅಂಚ ಅಂದು ಪ್ರಕೃತಿಯನ್ನು ಬುಡ್ದು ಪರಮಾತ್ಮ ಇಜ್ಜೆ
ಪರಮಾತ್ಮನ ಬುಡ್ದು ಪ್ರಕೃತಿಲ ಇಜ್ಜಿ ಅಂತ ಬದುಕಿನಿಪಿನವು ಭಾರಿ ಶ್ರೇಷ್ಠವಾಯಿನವು ಉದಿಪು ಮುಗಿಪುದ ಉಳ ಇಡುಪುನಂಚಿನವು ನಮ್ಮ ಬದುಕು ಅಂತ ಐಗೆ ಜೀವನ ಅಂತಲೇ ನಂಜಿ ಅರ್ಥ ಉಂಡು ಜೀವನ ಪಾವನ ಆವಡು ಒಂದು ಅವು ಆವಡು ಅಂದಣ್ಣ ನಮ್ಮ ತೊಡಗೋಡು ಐಗೆ ಪಣ್ಪೇರು ಪ್ರಕೃತಿ ಬೊಕೊಂಜಿ ಸಂಸ್ಕೃತಿಯಿಂದ ನೆನೊಂಜಿ ಶಬ್ದ ಉಂಟು ಅವರು ಅಡ್ಡಲಜ್ಜನ ಬೊಕ್ಕ ವಿಕೃತಿಯಿಂದ ಅರ್ಥ ಅಂಚ ಅಂದರೆ ಪ್ರಕೃತಿ ನಮ್ಮ ಬದುಕೋಡು ಅಂದ ಒಂಜಾತ್ ಸಂಸ್ಕೃತಿದ ಮೂಲಕ ನಮ್ಮ ಬದುಕೋಡು. ಬೆದ್ರದ ಆಳ್ವಾಸ್ ಇಂಜಿನಿಯರಿಂಗ್ ಬೊಕ್ಕ ತಂತ್ರಜ್ಞಾನ ಕಾಲೇಜಿಗೆ UGC ಸ್ವಾಯತ್ತದ ತಾನಮಾನ ಕುರ್ದಿತ್ತದು ಒಂದು 2034-35 ಸಾಲ ಮುಟ್ಟಲ ಲಗವಾ ಪೊಂದು ಆಳ್ವಾಸ್ ಶಿಕ್ಷಣ ಸಂಸ್ಥೆನ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾಸ್ ಸುದ್ದಿಕುಟುಡು ತೆರಿಪಾದಿರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾಸ್ ಸುದ್ದಿಕುಟುಡು ಪಾತಿರ್ದು ಆಳ್ವಾಸ್ ಇಂಜಿನಿಯರಿಂಗ್ ಬೊಕ್ಕ ತಂತ್ರಜ್ಞಾನ ಕಾಲೇಜಿಗೆ UGC ಸ್ವಾಯತ್ತ ತಾನಮಾನ ಕುರ್ದಿತ್ತದು ಒಂದು 2034-35 ಸಾಲ ಮುಟ್ಟ ಲಗವಾ ಪೊಂಡು ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ನ್ಯಾಕ್ದ ಸುರುತು ಸುತ್ತುಡೆ A+ ಶ್ರೇಣಿನ CGPA 3.32 ಪಂಡ 4 ಸ್ಕೇಲ್ ಗ್ರೇಡ್ದ ಒಟ್ಟುಗೂ 2028 ಜನವರಿ 14 ಮುಟ್ಟ ಲಗಾವ ಪುನಂಚ ಪಡೆತದೆ. ನಿರ್ಫ್ ಇನೋವೇಷನ್ ರ್ಯಾಂಕಿಂಗ್ 150-300 ಬ್ಯಾಂಡ್ ಪಡೆತದೆ. ಒಟ್ಟುಗೂ ಕಾಲೇಜ್ದ ಪಾಕ ಇಂಜಿನಿಯರಿಂಗ್ ವಿಭಾಗಗಳು ರಾಷ್ಟ್ರೀಯ ಮಾನ್ಯತಾ ಮಂಡಳಿದ ಪಂಡ NBA ಮಾನ್ಯತೆ ಪಡೆತನೆಂದು ಪಂಡೇರು. ಇತ್ತೆ ಸ್ವಾಯತ್ತಡ್ದಾದ ಇತ್ತದ ಬೇಡಿಕೆಗೆ ಸರಿಯಾಯಿನ ಬೇಲೆ ಆಧಾರದ ಪಾಠಕ್ರಮ ತಯಾರು ಮಲ್ಪೆರೆ ಅವಕಾಶ ಹೊಸ ಬೋಧನಾ ಕ್ರಮಗಳನ್ನು ಸೇರ್ಸಾವನ ಬರವುಗೂ ಸಂಬಂಧ ವಾಯ್ದಿನ 40 ಕಾಲುಗೂ ಸರಿಯಾದ ಬೊಕ್ಕ ಎಡ್ಡೆ ಸಂಘಟನೆ ಆದ ನಡಪಾಯರ ಅವಕಾಶ ಪರೀಕ್ಷೆದ ಕಾರ್ಯಡು ಸುಧಾರಣೆ ಸಂಶೋಧನಾ ಅವಕಾಶಲಿನ ಹೆಚ್ಚ ಮಲ್ಪುನ ಒಟ್ಟು ಗುಣಮಟ್ಟ ಮಿತ್ತ ಮಟ್ಟುಗೈರವನ ಕೈಗಾರಿಕೆಲಿನ ಒಟ್ಟುಗೂ ಹೆಚ್ಚ ಜೊತೆ ಸೇರಿಗೆ ಎಡ್ಡೆ ಉದ್ಯಮ ಬುಲಿಚಿಲ್ ಲೋಕಮಟ್ಟದ ಮಾನಾದಿಗೆಗ್ ಸಾಯತಿಕ್ಕೆರೆ ಉಂಡು ಎಂದು ಪಂಡಿರು. ಇಂಚಿಪ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಕುಡ್ಲ ವಿಶ್ವವಿದ್ಯಾನಿಲಯ ಅಧಿನೋಡಿತನ ಆಳ್ವಾಸ್ ಪದವಿ ಕಾಲೇಜು 2023-24 ಶೈಕ್ಷಣಿಕ ವರ್ಷದ್ದು ಸ್ವಾಯತ್ತ ತಾನಮಾನ ಪಡೆತಂಡು. ಕುಡ್ಲ ವಿಶ್ವವಿದ್ಯಾನಿಲಯ ಸಂಯೋಜದ ಆಳ್ವಾಸ್ ಪದವಿ ಕಾಲೇಜ್ ಬೊಕ್ಕ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಅಧಿನೋಡುಪುನ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿಗೆ ಸ್ವಾಯತ್ತ ತಾನಮಾನ ತಿಕ್ಕನವು ನನದ ದಿನೋಕ್ಲಿಡು ಈ ಬರವು ಸಂಸ್ಥೆಲು ಗುಣಾತ್ಮಕ ಬರವನ್ನು ನನಲಾತು ಪರಿಣಾಮಕಾರಿಯಾದ ಕೊರಿಯರ ಸಾಯ ಆಯರ ಉಂಡು ಎಂದು ಡಾಕ್ಟರ್ ಮೋಹನ್ ಆಳ್ವ ಪಂಡಿರು. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ಪೀಟರ್ ಫೆರ್ನಾಂಡಿಸ್, ಅಕಾಡೆಮಿಕ್ಸ್ ಡೀನ್ ಡಾಕ್ಟರ್ ದಿವಾಕರ್ ಶೆಟ್ಟಿ, ರಿಸರ್ಚ್ ಡೀನ್ ಡಾಕ್ಟರ್ ರಿಚರ್ಡ್ ಪಿಂಟೋ ಸುದ್ದಿಕೂಟುಡಿದ್ದೆ. ನಮಗೆ ಭಾಳ ಸಂತೋಷ ವಿಚಾರ ಅಂತ ಹೇಳಿದರೆ ಈ ವರ್ಷ ನಮಗೆ ಭಾಳ ಪ್ರಮುಖವಾಗಿ ನಮ್ಮ ಆಳ್ವಾಸ್ ಎಜುಕೇಷನ್ ಫೌಂಡೇಶನಲ್ಲಿ 3 ಯೂನಿವರ್ಸಿಟಿಯ ಪ್ರೋಗ್ರಾಮ್ ನಮ್ಮಲ್ಲಿ ಇರೋದು. ಒಂದು ಮಂಗಳೂರು ಯೂನಿವರ್ಸಿಟಿಯ ಪ್ರೋಗ್ರಾಮ್, ಒಂದು ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿಯ ಪ್ರೋಗ್ರಾಮ್, ಮತ್ತೊಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಪ್ರೋಗ್ರಾಮ್. 3 ಪ್ರೋಗ್ರಾಮ್ಗಳು ನಮ್ಮಲ್ಲಿ ಇರೋದು. ಈ ಸಲ ಸಂತೋಷ ವಿಚಾರ ಅಂತ ಹೇಳಿದರೆ ಈ ವರ್ಷ ಮಂಗಳೂರು ಯೂನಿವರ್ಸಿಟಿಯ ಮತ್ತು ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿಯ 2 ಇದರಿಂದ ನಮಗೆ ಒಂದು ಆಟೋನಮಸ್ ನಮಗೆ ಸಿಕ್ಕಿದ್ದು ಭಾಳ ದೊಡ್ಡ ಸಂಗತಿ ಆಗಿದೆ. ನಮಗೆ ಭಾಳ ದೊಡ್ಡ ಸಂತೋಷವಾಗಿದೆ. ಈಗ ಆಳ್ವಾಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿಗೆ UGCಯಿಂದ ಸ್ವಾಯತ್ತ ಸ್ಥಾನಮಾನದ ಮಾನ್ಯತೆ ಅಂದರೆ ಆಟೋನಮಸ್ ಸಿಕ್ಕಿದೆ. ಇದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಕಲೆ, ಸಂಸ್ಕೃತಿ, ಕ್ರೀಡೆಯ ಮೂಲಕ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಂಗಸಂಸ್ಥೆಯಾದ ಮೂಡುಬಿದ್ರೆ ತಾಲೂಕಿನ ಮಿಜಾರ್ನ ಪ್ರಕೃತಿ ಮಡಿನಲ್ಲಿರುವ ಆಳ್ವಾಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಸ್ವಾಯತ್ತ ಸ್ಥಾನಮಾನ ಪಡೆದದ್ದು ಅದು 2034-35 ಸಾಲಿನವರೆಗೆ ಅನ್ವಯಿಸಲಿದೆ. ನೀಟ್ ಪರೀಕ್ಷೆನ ಅವ್ಯವಹಾರಗೂ ವಿರೋಧ ತೋಜಾದು ಬೊಕ್ಕ ಕೇಂದ್ರ ಸರ್ಕಾರ ಬರವು ಕಲ್ಪನಕ್ಲಿನ ಭವಿಷ್ಯಡು ಗೊಬ್ಬೊಂದು ಉಂಡು ದೂರ್ದು NSUI ಉಳ್ಳಾಲಡು ಜಾತ ಬೊಕ್ಕ ಪ್ರತಿಭಟನೆ ನಡಪಾಣ್. ಕುಡ್ಲ ವಿಧಾನಸಭಾ ಕ್ಷೇತ್ರದ NSUIದ ನಿಲಿಟು ಉಳ್ಳಾಲ ಅಬ್ಬಕ್ಕ ಸರ್ಕಲ್ ಹಿಡಿದು ಮಾಸ್ತಿಕಟ್ಟ ಜಂಕ್ಷನ್ ಮುಟ್ಟ ಮಾಮಲ್ಲ ಕಾರ್ ನಡಪು ಜಾತ ಬೊಕ್ಕ ಪ್ರತಿಭಟನೆ ಅಟ್ಟಣೆ ಮಲ್ತಿದ್ದೀರು. ನೀಟ್ ಪರೀಕ್ಷೆಡು ಆಯ್ನ ಅವ್ಯವಹಾರಗೂ ವಿರೋಧ ಮಲ್ತದು ಬೊಕ್ಕ ಕೇಂದ್ರ ಸರ್ಕಾರ ವಿದ್ಯಾರ್ಥಿಲಿನ ಭವಿಷ್ಯಡು ಗೊಬ್ಬೊಂದುಂಡು ದೂರ್ದು ನಡಪಾಯಿನ ಪ್ರತಿಭಟನೆ ಶಾಹಿಲ್ ಮಂಚಿಲ ವಿಷಯದ ಮುದಿದು ಮಾತೆರನ್ನ ಎದುಕೊಂಡಿರು. NSUI ಜಿಲ್ಲಾ ಗುರ್ಕಾರ್ಯರು ಸುಹಾನ್ ಆಳ್ವ ಪಾತಿರ್ದು ನೀಟ್ ಹಗರಣಡು ಸೀದಾ ಜವಾಬ್ದಾರಿ ತಂದು ಬರವು ಖಾತೆ ಮಂತ್ರಿ ರಾಜು ಕುರುಡಾತಂದ್ರೆ ಡಿಲ್ಲಿಡ್ ರ್ಯಾಪಿಡ್ ಪೊಲೀಸ್ ಫೋರ್ಸ್ ಗಲಸದ ಬರವು ಕಲ್ಪನಾ ಮಿತ್ತು ನಡಪಾಯಿನ ಹಿಂಸೆಗೆ ವಿರೋಧ ಮಲ್ಪುವ ನೀಟ್ ಪರೀಕ್ಷೆ ಪಿರ ನಡಪಾಯಿ ಜೇರ್ನ ಕೇಂದ್ರ ಸರ್ಕಾರದ ಮಾತಾ ಆಫೀಸ್ಲಿನ ಎದುರು ಪ್ರತಿಭಟನೆ ನಡಪಾವ ಅಂದು ಜಾಗ್ರತೆ ಪಂಡೇರು. ಕಾಂಗ್ರೆಸ್ ಪಕ್ಷದ ನಾಯಕಿ UB ಸಲೀಂ ಪ್ರತಿಭಟನೆಗಾರರನ್ನು ಉದ್ದೇಶಿಸಿದ ಪಾತೇರಿಯರು. ಉಳ್ಳಾಲ ನಗರ ಯೂತ್ ಕಾಂಗ್ರೆಸ್ ಗುರುಕಾರ್ಯರು ರಶೀದ್ ಕೋಡಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ರಮೇಶ್ ಶೆಟ್ಟಿ ಬೋಳ್ಯಾರ್, ಬ್ಲಾಕ್ ಕಾಂಗ್ರೆಸ್ ಪಿರವರಿದ್ನ ವರ್ಗದ ಗುರುಕಾರ್ಯರು ದೀಪಕ್ ಪಿಲಾರ್, ಕಿಸಾನ್ ಘಟಕದ ಗುರುಕಾರ್ಯರು ಪುರುಷೋತ್ತಮ ಶೆಟ್ಟಿ ಪಿಲಾರ್,
ಮನ್ಸೂರ್ ವಂಚಿಲ ಕುಡ್ಲ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು ಸವಾದ್ ಸುಳ್ಯ ಜಿಲ್ಲಾ ಕಾರ್ಯಂತರ JH ರಾಹಿಲ್ ಪ್ರತಿಭಟನೆ ಪಾಲ್ಗೊಂಡಿರು. ಇವತ್ತಿನ ಕೇಂದ್ರ ಬಿಜೆಪಿ ಸರ್ಕಾರ ಆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಮಾಡುತ್ತಾ ಕೇಂದ್ರ ಸರ್ಕಾರ ಇವತ್ತು ಸಿಇಟಿಯಲ್ಲಿ ಹಗರಣಗಳನ್ನು ನಡೆಸುವ ಮುಖಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಕುತ್ತು ತರುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಇವತ್ತು ರಾಷ್ಟ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಈ ಬಿಜೆಪಿ ಸರ್ಕಾರ ಏನಾದ್ರೂ ಕುಂಚಿತವಾದ್ರೂ ಮಾನ ಮರ್ಯಾದೆ ಇದ್ರೆ ಈ ವಿದ್ಯಾರ್ಥಿಗಳ ಜೊತೆ ನಡೆದಂತಹ ಒಂದು ಅನ್ಯಾಯವನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ತಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕು. ಕೇಂದ್ರದ ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಇದರ ಸಂಪೂರ್ಣ ಹೊಣೆಯನ್ನ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಒತ್ತುಕೊಂಡು ಈ ಒಂದು ಹಗರಣವನ್ನ ಸಿಬಿಐಗೆ ತನಿಖೆಗೆ ಕೊಡಬೇಕು ಅನ್ನುವಂತ ಆಗ್ರಹವನ್ನ ವಿದ್ಯಾರ್ಥಿ ಒಂದು ಸಂಘಟನೆ ಇವತ್ತು ಆಗ್ರಹವನ್ನ ಮಾಡ್ತಾ ಇದೆ. ನಮ್ಮ ಈ ದೇಶದಲ್ಲಿ ಬಹಳಷ್ಟು ಏನು ಯುವಕರಿದ್ದಾರೆ, ಅವರೇ ತನ್ನ ವಿದ್ಯಾಭ್ಯಾಸದ ಮೂಲಕ ತನ್ನ ಬದುಕನ್ನು ಕಲ್ಪಿಸಿಕೊಳ್ಳುವಂತಹ ಒಂದು ಇರಾದೆಯಲ್ಲಿ ಇರುವಾಗ ಅವರ ಬದುಕಿನ ಅಮೂಲ್ಯವಾದ ಸಂದರ್ಭಗಳಿಗೆ ಇಂತಹ ಕೊಡಲಿಯೇಟು ನೀಡುವ ಮೂಲಕ ಈ ಕೇಂದ್ರ ಸರ್ಕಾರವು ಮಾಡಿದಂತಹ ಘೋರ ಅನ್ಯಾಯವನ್ನು ನಾವು ಈ ಸಂದರ್ಭದಲ್ಲಿ NSCU ಘಟಕ ಉಲ್ಲಾಲ ವತಿಯಿಂದ ನಾವು ಖಂಡಿಸ್ತೇವೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಹೃದಯಾಲದ ಧಿಕ್ಕಾರವಿರಲಿ ಅಂತ ಹೇಳ್ತಾ ಒಡಿಪು ಜಿಲ್ಲೆಡಿಕರಿನ 4 ದಿನೋಡ್ದಿಂಚ ಬುಡಂದೆ ಬತ್ತಿನ ಬರ್ಸೊಡ್ದಾದು ಕಡಲು ಸುಯಿಂತೊಂದಿತ್ತನಲ ತಿರ್ಗಾಟವು ಬತ್ತಿನಕ್ಲು ಮರಳು ಕಟ್ಟುನ ಹೆಚ್ಚಾತಂಡು. ಅಂಚಿನಕ್ಲಿಗ್ ಮರವಂತೆ ಬೀಚುಡು ಗಂಗೋಳಿ ಸ್ಟೇಷನ್ದ PSI ಹರೀಶ್ ಆರ್ ನಾಯ್ಕ್ ಜಾಗೃತಿದ ಪಾಠ ಕಲ್ಪಾದೇರು. ಕಡಲದ ಸೆರೆಕುಲು ಬೊಲುಂಗರಿಗೆ ಹಾಕುನ ತುನಗ ಮನಸ್ಸಿಗೆ ಭಾರಿ ಖುಷಿಯಾವು. ಮುಟ್ಟ ಪೋಯಿಂದಾವು ಆಂಡ ಮುಟ್ಟ ಪೋಂಡ ಜೂವೋಗೆ ಅಪಾಯ ಸುಯಿಂತೊಂದು ಪುನಃ ಕಡಲದ ಸೆರೆ ನಮ್ಮ ಏತು ದೂರ ಉಂಟುನಲ ಅಡೆಗೆ ಬತ್ತದ ಹಾಕುನ ಫೋರ್ಸ್ ಐಕುಪುಂಡು ಒಂದೇನು ಪ್ರತಿಯೊರಿಲ ತಿರಿದಿಪ್ಪೋಡು. ಒಡಿಪು ಜಿಲ್ಲೆಡು ಪುನರಸು ನಕ್ಷತ್ರ ಶುರು ಆಯ್ನಿಡ್ದಿಂಚ ಬುಡಂದೆ ಬರ್ಸ ಬತ್ತದು ಕಡಲ್ದ ಅಬ್ಬರ ಹೆಚ್ಚಾದು ಸೆರೆಕುಲು ಸುಯಿಂತೊಂದುಲ್ಲ. ಆಂಡಲ ತಿರ್ಗಾಟವು ಬತ್ತನಕ್ಲು ಪುದರ್ಪೋಯಿ ಮರವಂತಿ ಬೀಚುಡು ಮರಳು ಕಟ್ಟುನ ಹೆಚ್ಚಾತಂಡು. ಬೀಚ್ ಸೆಕ್ಯೂರಿಟಿನ ಪಾತೆರುಗಳ ಬಿಲೆ ಕೊರಂದೆ ಕಡಲಿಗೆ ಜತ್ತೊಂದಿತ್ತನ ತಿರ್ಗಾಟದಕ್ಲಿಗ್ ಗಂಗೊಳ್ಳಿ ಪೊಲೀಸ್ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಆರ್ ನಾಯಕ್ ಸುರಕ್ಷತೆದ ಪಾಠ ಮಲ್ತಿದೇರು. ಮರಿಯಲ ಆಯ್ನಡ್ದವರ ಒಡಿಪು ಜಿಲ್ಲೆದ ಮಾತ ಬೀಚ್ಲೆಗ್ಲ ಪೊಗ್ಗುರೆಯನ್ನು ಬಂದ್ ಮಲ್ತದೇರು. ಮರಿಯಲುಡು ಕಡಲ್ದ ಅಬ್ಬರ ಹೆಚ್ಚ ಅಂಚದು ಬೀಚ್ಲಿನ ಮಿತ್ತು ಹೆಚ್ಚ ಗುಮನ ಕೊರೊಂದುಲ್ಲೇರು. ಆಂಡಲ ತಿರ್ಗಾಟದಕ್ಲು ಬೀಚ್ಗೆ ಬರೊಂದುಲ್ಲೇರು. ಜಾಗೃತಿ ಪಂಡದು ಬರೆದು ಬೋರ್ಡು ಪಾಡ್ದಿತ್ತನಲ ಅವು ಲೆಕ್ಕೋಗೆ ಆತಂದು ಕಡಲ್ಗೆ ಜಪ್ಪುನ ಭಾರಿ ಮಲ್ಲ ಸೆರೆ ಬಣ್ಣಗ ಸೆಲ್ಫಿ ದಿಪ್ಪುನ ಸಾಹಸ ಮಲ್ತೊಂದುಲ್ಲೇರು. ಒಂದು ಅಪಾಯಗೂ ಸಾದಿ. ಈ ಬಗೆಟ್ ಮಾಹಿತಿ ತಿಕ್ಕಿನ ಗಂಗೋಳಿ ಸ್ಟೇಷನ್ SI ಹರೀಶ್ ನಾಯ್ಕ್ ಜಾಗಿಗೆ ಪೋದು ತಿರ್ಗಾಟದಕ್ಲು ಕಡಲ್ಗೆ ಜಪ್ಪಂದಂಚ ಜಾಗೃತೆ ಪಂತೇರು. ಪೊಲೀಸರಿನ ಈ ಕಾರ್ಯವು ಸಾರ್ವಜನಿಕರು ಮೆಚ್ಚುಗೆ ತಿರುಪಾದೇರು. ಬಿಜಾಪುರ ಅಲ್ವಾ? ಎಲ್ಲಿಂದ ಬಂದ್ರಿ ನೀವೀಗ? ಧರ್ಮಸ್ಥಳ ಬಂದ್ರಲ್ವಾ? ಈಗ ವಿಚಾರ ಇಷ್ಟು ಏನು ಗೊತ್ತಾ, ಸಮುದ್ರ ತುಂಬ ರಫ್ ಇದೆ ಈ ಟೈಮಲ್ಲಿ. ನಿಮಗೆ ಬಿಜಾಪುರ ಅಂತಿದೆ, ನಿಮಗೆ ಅದು ಸಮುದ್ರ ರಫ್ ಯಾವಾಗ ಇರ್ತದೆ ಏನು ಇರುತ್ತೆ ಅಂತ ಗೊತ್ತಿಲ್ಲ, ಹೌದಾ ಅಲ್ಲ? ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಬಾರ್ದು, ನೀರಿಗೆ ಇಳಿಬಾರ್ದು ಯಾರು, ಆಯಿತಾ? ಏನಾದರೂ ನಿಂತ್ಕೊಂಡು ನೋಡಬೇಕು, ಮುಂದಕ್ಕೆ ಹೋಗಬೇಕು. ಅದು ಬಿಟ್ಟು ಒಳಗಡೆ ಇಳಿದು ಮತ್ತು ನೀರಿಗೆಲ್ಲ ಕಾಲು ಹಾಕೋದೆಲ್ಲ ಮಾಡಬಾರ್ದು. ಕ್ಲಿಯರ? ನಿಂತ್ಕೊಂಡು 5 ನಿಮಿಷ ನೋಡಿ ಹೋಗ್ಲಿಕ್ಕೆ ನಮಗೆ ಅಪೇಕ್ಷೆ ಇಲ್ಲ. ಬಟ್ ಕಲ್ಲು ಜಾರುತ್ತಿದೆ, ಬಾಚಿ ಇರುತ್ತೆ, ಮಳೆಗಾಲ ಟೈಮು, ಮತ್ತು ಅದು ಅಲೆಗಳು ಹೊಡಿತಿರೋದು ಕೂಡ ನಿಮಗೆ ಜಾರುತ್ತೆ. ಮತ್ತು ಅದು ತುಂಬ ಡೀಪ್ ಇದೆ, ಸಡನ್ ಡೀಪ್ ಇದು. ಈ ಮರವಂತೆ ಬೀಚು ಎಲ್ಲ ಬೀಚ್ ಥರ ಅಲ್ಲ, ನೀವು ಇಳಿಯುವಂಥ ಬೀಚ್ ಅಲ್ಲ, ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ನಮ್ಮ ಬೋರ್ಡ್ ಕೂಡ ಆಗಿದೆ, ಮತ್ತು ರೆಡ್ ರಿಬ್ಬನ್ ಎಲ್ಲ ಹಾಕಿದ್ದೀವಿ, ನೋಡಿದಿರಲ್ವ? ನೋಡ್ಕೋಬೇಕು, ಇಲ್ಲಿ ನಿಂತ್ಕೊಳ್ಳಿ, 1 ನಿಮಿಷ ಫೋಟೋ ತಗೊಂಡು ಬೇಕಾದ್ರೆ ಮುಂದಕ್ಕೆ ಹೋಗಿ. ಯಾವುದೇ ಕಾರಣಕ್ಕೂ ನೀರಿಗೆಲ್ಲ ಇಳಿದು ಇದು ಮಾಡಬಾರ್ದು. ಕುಡ್ಲ ಗುರುನಗರದ ಓಂ ಶ್ರೀ ಮಠಟು ಆಷಾಢ ತಿಂಗೊಲ್ದಲ್ಲೆಕ್ಕುಡು ಶ್ರೀಚಕ್ರ ನವಾವರಣ ಹೋಮ ಬೊಕ್ಕ ಲಲಿತ ಸಹಸ್ರಾರ್ಚನೆ ನಡೆತಂಡು. ಅಖಿಲ ಭಾರತ ಸಂತ ಸಮುದಾಯದ ಗುರುಕಾರ್ಯರು ಶಿವಜ್ಞಾನ ಮಠದ ಮುಖ್ಯಸ್ಥರಿದ್ದು ಈ ಕಾರ್ಯಕ್ರಮ ನಡೆತಂಡು. ಆಷಾಢ ತಿಂಗೊಳ್ಳು ಪೂಜೆ ಮಲ್ತಂಡ ಎಡ್ಡೆ ಫಲ ತಿಕ್ಕೊಂಡು ಪನ್ಪನ ದಿಟ್ಟಿಡು ಕುಡ್ಲ ಗುರುನಗರದ ಓಂ ಶ್ರೀ ಮಠಟು ಶ್ರೀಚಕ್ರ ನವಾವರಣ ಹೋಮ ಬೊಕ್ಕ ಲಲಿತ ಸಹಸ್ರಾರ್ಚನೆ ನಡೆತಂಡು. ಅಖಿಲ ಭಾರತ ಸಂತ ಸಮುದಾಯದ ಗುರುಕಾರ್ಯರಾದುಪನ ಶ್ರೀ ಶಿವಜ್ಞಾನ ಮಠದ ಮುಖ್ಯಸ್ಥರು ಇದ್ದದು ಈ ವಿಶೇಷ ಪೂಜೆ ಮಲ್ತೇರು. ಶಿವಜ್ಞಾನ ಮಠದ ಮುಖ್ಯಸ್ಥರು ಈ ಪೊರ್ತುಡು ಪಾತಿರ್ದು ಹಿಂದುಲಿಗ ಆಷಾಢ ತಿಂಗಳು ವಿಶೇಷ ಆದಿತ್ತದು ಎದುರಾಪನ ಮಾತಾ ಕಷ್ಟಲು ದೂರ ಆಪುಂಡು. ಆಷಾಢ ತಿಂಗಳು ಅಮ್ಮನ ಪೂಜೆ ಶ್ರೀಚಕ್ರ ಆರಾಧನೆ ಮಲ್ತನ ಎಡ್ಡಾಪುಂಡು. ಅಂಚದು ಮಠದ ನಿಲೆಟ್ಟು ಧಾರ್ಮಿಕ ಚಿಂತನೆ ಬುಲೆ ಪೌಂದಿಲ್ಲ. ಕುಡ್ಲದ ಓಂ ಶ್ರೀ ಮಠದ ನಿಲೆಟ್ಟು 41 ದಿನದ ವಿಶೇಷ ಕಾರ್ಯಕ್ರಮ ದಿವಂದ. ವರಮಹಾಲಕ್ಷ್ಮಿ ವ್ರತಾಚರಣೆ ಮುಟ್ಟ ಲಲಿತ ಸಹಸ್ರನಾಮ ವಿಶೇಷ ಪೂಜೆ ದಿವಂದ. ಶುರುಕು ಗಣಹೋಮ ಶ್ರೀಚಕ್ರ ಹೋಮ ಲಲಿತ ಸಹಸ್ರನಾಮ ನಡಪಾದ ಅಂತ ಪಂಡಿರು. ಓಂ ಶ್ರೀ ಮಠದ ಶಿವಜ್ಞಾನಮಯಿ ಸರಸ್ವತಿ ಹೋಮದ ಬಗ್ಗೆ ವಿಶೇಷ ಮಾಹಿತಿ ಕುರಿಯರು ಪಾಕಜನ ಭಕ್ತರು ಪಾಲ್ದೆ ತುಂಬಿರು.
ಮಂಗಳೂರು ಮಠದಲ್ಲಿ ನಾವು ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಏನೆಂದರೆ ನಮ್ಮ ಆಷಾಢ ತಿಂಗಳ ಗೌರವ ಎಲ್ಲರಿಗೂ ಗೊತ್ತುಂಟು. ಆಷಾಢ ತಿಂಗಳಂದರೆ ಎಲ್ಲದಕ್ಕೆ ವಿಶೇಷವಾದದ್ದು. ನಮ್ಮ ಯಾವ ತೊಂದರೆಗಳನ್ನು ದೂರ ಮಾಡಲಿಕ್ಕೆ ಇದ್ದದ್ದು ಮತ್ತು ಈ ಪ್ರಪಂಚದಲ್ಲಿ ಅತಿ ರಹಸ್ಯವಾಯ ರಹಸ್ಯ ಮಂತ್ರವನ್ನು ಪಾರ್ವತಿಗೆ ದೇವಿಗೆ ಪರಮಶಿವ ಹೇಳಿಕೊಟ್ಟದ್ದು ಈ ಆಷಾಢ ತಿಂಗಳಲ್ಲಿ. ನಮ್ಮ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ವರಲಕ್ಷ್ಮಿ ವ್ರತವರೆಗೆ ಅಷ್ಟು ದಿವಸ ಕಂಟಿನ್ಯೂಸ್ ಆಗಿ ಒಂದು ಲಲಿತಾ ಸಹಸ್ರನಾಮದ ಒಟ್ಟಿಗೆ ಶ್ರೀಚಕ್ರ ಪೂಜೆಯನ್ನು ಮಾಡಲಿಕ್ಕೆ ನಾವು ತೀರ್ಮಾನ ಆಗಿದೆ. ಅದಕ್ಕೆ ಪ್ರಥಮವಾಗಿ ಇವತ್ತು ಮಠದಲ್ಲಿ ಗಣಹೋಮ, ಶ್ರೀಚಕ್ರ ನವಾವರಣ ಹೋಮ ಹಾಗೂ ಲಲಿತಾ ಸಹಸ್ರನಾಮ ಸಾಮೂಹಿಕ ಅರ್ಚನೆ ಒಟ್ಟಿಗೆ ಮಾಡ್ತಾ ಇದ್ದೇವೆ. ಮತ್ತು ಕೊನೆಯ ದಿವಸ ಸಹ ಇದೇ ರೀತಿಯಲ್ಲಿ ಮಾಡಿದೆ. ಆ ದಿನ ಮಧ್ಯದಲ್ಲಿ ಎಲ್ಲ ದಿನವನ್ನು ಮಠದಲ್ಲಿ ಪೂಜೆ ನಡೀತಾ ಇದೆ. ಯಾರಿಗಾದರೆ ಭಕ್ತಾದಿಗಳೇ ಅವರವರ ಮನೆಗಳಲ್ಲಿ ಪೂಜೆ ಮಾಡಬೇಕಂದ್ರೆ ಯಾವುದೂ ಸಹ ನಮಗೆ ಕೊಡೋದು ಬೇಡ. ನೀವು ಪೂಜೆಗಳಿಗೆ ಬೇಕಾದ ಸಾಮಾನುಗಳಲ್ಲಿ ವ್ಯವಸ್ಥೆ ಮಾಡಿದರೆ ನಾವು ಬಂದು ಪೂಜೆ ಮಾಡಿ ಅಲ್ಲಿ ಏನಾದರೂ ತೊಂದರೆಗಳಿದೆ ಅದಕ್ಕೆ ಶಾಶ್ವತವಾದ ಪರಿಹಾರ ಆಗೋ ರೀತಿ ನಿಮಗೆ ಆಶೀರ್ವಾದ ಕೊಡ್ತೇವೆ. ಅದಕ್ಕೆ ನಾವು ಈ 41 ದಿನ ಆಗೋಷ್ಟು ಮನೆಗಳಿಗೆ ಸಂಪರ್ಕ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ, ಆ ಮನೆಗಳಲ್ಲಿ ಯಾವ ರೀತಿಯಲ್ಲಿ ಧಾರ್ಮಿಕ ಅಪಜಯ ಉಂಟೋ ಆ ಅಪಜಯವನ್ನು ಉದ್ಧಾರ ಮಾಡಿಕೊಂಡು ಧಾರ್ಮಿಕವಾಗಿ ಉದ್ಧಾರ ಆ ಮನೆಯಲ್ಲಿದ್ದವರು ಯಾವಬೇಕು, ಆ ಮನೆಯ ಮಕ್ಕಳಿಗೆ ಆಗಬೇಕು, ಯಜಮಾನ್ಯ ಆಗಬೇಕು, ಆ ಮನೆಯಲ್ಲಿ ಮಾದಾರಿಗೆ ಆಗಬೇಕು. ಈ ರೀತಿಯಲ್ಲಿ ಒಂದು ಸಾಮಾಜಿಕ ಉದ್ಧಾರ ಮಾಡಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡಿದೆ. ತುಳುನಾಡದ ಕಲೆ ಸಂಸ್ಕೃತಿ ಭಾಷೆದ ಮಹತ್ವವನ್ನು ಜೋಕ್ಲಿಗೆ ಪಣದುಕೊರೊಡಾಯಿ ನಾವು ಇತ್ತಿದ ಅಗತ್ಯ ಆದುಂಡು ಒಡಿಪುದ ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಪಂತೇರು ಒಡಿಪುಡು ನಡತ್ನ ತುಳು ಸಂಪ್ರದಾಯದ ಪಂತ ಮದಿರೆಂಗಿದ ರಂಗ್ ಉದಿಪನಲೇಸಿದಾರು ಪಾತೇದಿರು. ಒಡಿಪುದ ಬಡಗಬುಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಜಗನ್ನಾಥ ಸಭಾಭವನಡು ಉಡಿಪು ಜಿಲ್ಲಾ ಕಾಲೇಜ್ ಕಲ್ಪನಕ್ಲೆಗೆ ಬೊಕ್ಕ ಸಾರ್ವಜನಿಕರಿಗೆ ತುಳು ಸಂಪ್ರದಾಯದ ಪಂತ ಮದಿರೆಂಗಿದ ರಂಗನ ಅಟಣೆ ಮಲ್ತಿದ್ದೇರು. ಮಲ್ಪೆ ಪರ್ಸಿನ್ ಮೀನುಗಾರರ ಸಂಘದ ಗುರುಕಾರ್ಯರಿ ನಾಗರಾಜ ಸುವರ್ಣ ಪಂತ ಉದಿಪನ ಮಲ್ತಿರು. ಒಡಿಪು ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಬಿನ್ನಿರಾದ ಪಾತಿರ್ದು ತುಳುನಾಡದ ಕಲೆ ಸಂಸ್ಕೃತಿ ಭಾಷೆದ ಮಹತ್ವವನ್ನು ಜೋಕ್ಲಿಗೆ ಪಂಡಿದ್ದು ಕೊರೋಡಾಯಿ ನಾವು ಇತ್ತಿದ ಅಗತ್ಯ ಆದುಂಡು ಇಲಾಖೆ ಸರ್ಕಾರದ ಮಾತ್ರ ತುಳು ಭಾಷೆನ ಅಭಿವೃದ್ಧಿ ಮಲ್ಪರೆ ಸಾಧ್ಯ ಇದೆ. ತುಳು ಸಂಘಟನೆಲು ಇಂಚಿನ ಕಾರ್ಯಕ್ರಮ ನಡಪಾದು ತುಳುನು ಒರಿಪಾದು ಬುಲೆಪಾಲೆ ಎಂದು ಬಂಡೇರು. ಡಾಕ್ಟರ್ ಶ್ರುತಿ ಬಲ್ಲಾಳ್ರಿಗೆ ಈ ಪೊರ್ತುಲು ಸಮ್ಮನದ ಮರ್ಯಾದೆ ಮಲ್ತೇರು. ಒಡಿಪು ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕಿ ಫಜಾನಯಂ, ಉದ್ಯಮಿ ರಮಿತಾ ಶೈಲೇಂದ್ರ ಕಾರ್ಲ, ಕಾರ್ಯಕ್ರಮದ ಸಂಚಾಲಕಿ ಯಶೋಧ ಕೇಶವ, ತುಳುಕೂಟದ ಗುರುಕಾರ್ಯರು ಬಿ ಜಯಕರ ಶೆಟ್ಟಿ ಇಂದ್ರಾಳಿ, ಕಾರ್ಯಂತಿರು ಗಂಗಾಧರ ಕಿದಿಯೂರ್, ಪ್ರಕಾಶ್ ಸುವರ್ಣ ಕಟಪಾಡಿ, ಶಿಲ್ಪಾ ಜೋಶಿ ಪಾಲ್ದೆ ತೊಂಡಿರು. ಪಿಂಪಿರಿ ಉರಿಪುಣ ಪೆಲತ್ತರಿದ ಚೋಳಿದೆಪುಣ ಮದಿರೆಂಗಿ ಮರ್ದದ ಇರತ ಪುದರ್ ಬರೆಪುಣ ತುಳು ರಸಪ್ರಶ್ನೆ ಬೊಕ ತುಳು ಲಿಪಿಟ್ ಬರೆಪುಣ ಇಂಚಿತ್ತಿ ಬೇತೆ ಬೇತೆ ಪಂತೊಲಿನ ನಡಪಾಡು. ಖಂಡಿತವಾದ ಒಂದು ಮಾತಾಡು ಅದನ್ನು ಉಪಯೋಗ ಮಾಡಲು ಸಾಧ್ಯತೆ ಉಂಟು. ನಮ್ಮ ಉಪಯೋಗ ಮಾಡ್ಕೋಣ ಇದ್ದ ಉತ್ತರ ಬೇಡ ಅಂಚ ಪ್ರಕೃತಿ ದಿಕ್ಕಿನ ಇದು ಮದನೆಗೆಲ್ಲ ಇದೈತೆ ಅದನ್ನು ಕಡಿಸಿದ್ರೆ ತಯಾರು ಮಾಡ್ತದೆ. ಇನಿ ನಮ್ಮ ಜನರಿಗೆ ಮದನೆಗೆ ಅಂಗಡಿ ಕೊಡದಿನ ಅಂತ ಅದನ್ನು ಇನಿ ಒಬ್ಬ ಕೊಡದಿನ ಇಟ್ಟು ನೀವು ಮದನೆಗೆ ಇದೆ ಇದು ಬಂದ ಏರ್ಪಡುವಂತಹ ಜವಾಬ್ದಾರಿ ಯಶೋಧಕ್ಕ ತಂಡದಲ್ಲಿ ಮಾಡಿದ್ದಾರೆ. ಉಡುಪಿ ತುಳುಕುಟದ ಕಲಾವಿದರ ವಿಶೇಷವಾದ ಅಭಿನಂದನೆ ಮದಿರೆಗಳ ಸಂಚಾಲಕರಿಗೆ ಪಣ್ಣೊಂದು ಆ ವ್ಯಕ್ತಿಗಳು ಬಂದ ಬೆಳೆದಾಯಿ ಗೊತ್ತಾ ನಮೈತೆ ಎರಡನೇ ಆತದ್ದು ಏರ ತಿಕ್ಕ ನಮ್ಮ ಸುರು ಭಾಷೆಗಳ ವ್ಯವಹಾರ ಕಲ್ಪನ ಅದೇ ಭಾಷೆ ನಮக்கு ಆಗಲೇ ದುಬ್ಬದ ತಿಕ್ಕನಾಗಲ ನಮக்கு ಬರ್ತದೆ. ತುಳು ಪಾತ್ರದಿತ್ತನಲ್ಲ ಇತೆಯಾನ ಎಕಲ ಕೇಂದ್ರ ಕಚೇರಿ ಬೆಂಗಳೂರು ಅಪಕಪ್ಪ ಹೋಗುತ್ತೆ ಅದೊಂದು 2-3 ಜನ ನಮ್ಮ ತುಳು ತಕ್ಕಲು ಅಕಲೆ ತೂಸಟಿಗೆ ಕೆಳಗೆ ತುಳು ಬರ್ಬೋದು ಎಲ್ಲ ಬೇತೆ ಸಾಧ್ಯಗಳು ಬಂದ್ಬಿಟ್ಟು ಇದಕ್ಕೆ ಹೆಚ್ಚಿನ ಮಾರಿ ಬೆಳೆದು ಗೊತ್ತಿದ್ದ ಭಾಷೆದಲ್ಲಿ ಪಾತ್ರವಲ್ಲ ಕನ್ನಡದ ಪಾತ್ರಗಳಿಗೆ ಬಂದು ಅವೊಂದು ನಮ್ಮ ಒಂದು ಉಡಲ್ದ ಒಂದು ಭಾಷೆ ಆ ಒಂದು ಬರ್ಬೋದು. ನಮ್ಮ ಜೋಕ್ಲಿಗೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಕಲೆಗೆ ಕಲ್ಪಾದ ಕೊಡೋಣ ಅವು ಒಲಿಯುವುದು ಈಜಿನ ಬೊಕ್ಕ ಅಕಲೆ ಮಲ್ಲರಿ ಬೊಕ್ಕ ಅಕಲೆ ಆ ಒಂದು ಭಾಷೆಯ ಮಹತ್ವವನ್ನು ಆ ಸಂಸ್ಕೃತಿಯ ಮಹತ್ವವನ್ನು ಮಾತ್ರ ಹೋಗ್ಬೋದು. ಜೋಕುಲು ಖಂಡಿತವಾದ ಇದ್ದದ ಜೋಕುಲು ನಮ್ಮ ಅವೇಟ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದಲ್ಲಿ ಮಸ್ತ್ ಬುದ್ಧಿವಂತಿದೆ. ನಮಗೆ ದಾಲ ಶಿಕ್ಷಣದ ದಾಲ ಸಮಸ್ಯೆ ಜೀವಿ ಮಾತ ನಮ್ಮ ಇಡೀ ನಮ್ಮ ದೇಶನೇ ನಮ್ಮಂಚಿ ತೋದೊಂದು ಕರಾವಳಿದಂಚಿ ಆತ ಒಂಜಿ ಪೆರ್ಮೆದ ಊರೊಂದು ಬರಲಿ ನಮ್ಮಂಚಿನ ನಮ್ಮಡೊಪ್ಪಂಚಿನ ಸಂಸ್ಕೃತಿ ಕಲೆ ಬೇಟ ಕಡೆ ಒಡಿಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ಪಣ ತಿರ್ಗಾಟದಕ್ಲೆಗೆ ಮುಲ್ಪದ ಬೀಚ್ ಪಂಡಾಡ್ ತಿರ್ಗಾಟ ಉದ್ಯಮ ಇಲಾಖೆ ಬೀಚ್ಲಿನ ಅಭಿವೃದ್ಧಿ ಮಲ್ತೊಂದಿತ್ತನಲ್ಲ ಪಡುಬೇದ್ರದ ಬೀಚ್ ಬೊಕ್ಕ ಕಾಡಿಪಟ್ಟಣ ಪರಿಸರಡು ಗುಮನ ಕೊರೊಂದಿಜ್ಜೇರು. ಈ ಬಗೆಟ್ ಒಂಜಿ ವರದಿ. ಒಡಿಪು ಜಿಲ್ಲೆ ಪಡುಬೇದ್ರದ ಬೀಚ್ ಬೊಕ್ಕ ಕಾಡಿಪಟ್ಟಣ ಪರಿಸರಡು 2023 ಭಾರೀ ಕಡಲ ಕೊರದಿತ್ತಲು. ಚಂಡಮಾರುತದ ಕಾರ್ಬಾರು ಭಾರಿ ಮಲ್ಲ ಸೆರೆಕುಲು ಕಡಲ ಬರಿಕೆ ಎಡ್ತದು ನಷ್ಟ ಉಂಡಾದಿತ್ತಲು. ಈ ಪೊರ್ತುಡು ಪಡುಬೇದ್ರ ಕಡಲ ಬರಿತ ಇಲ್ಲೆಲು ಸೇನಂಚ ಮುಲ್ಪದ ಬೀಚ್ಗೆ ಭಾರಿ ನಷ್ಟ ಆದಿತ್ತಲು. ತಿರ್ಗಾಟ ಉದ್ಯಮ ಇಲಾಖೆ 27 ಲಕ್ಷ ರೂಪಾಯಿ ಖರ್ಚಿಡು ನಡಪಾದ್ನ ಕಾಮಗಾರಿಲು
ಕಡಲ್ದ ಸಿರೆಟ್ ಪಿರ ಕಡಲ್ಗೆ ಸಿಡಿದಿತ್ತಂಡು. ಇಂಟರ್ಲಾಕ್, ವೀಕ್ಷಣ ಗೋಪುರ, ಓಡದ ಗುಡ್ಚಿಲ್ ಇಂಚ ಮಾತಲ ಕಡಲ ಕುறை ನಡೆದು ನಷ್ಟ ಆದಿತ್ತಂಡು. ಕಡಲ ಕುறை ನಡೆದು ನಷ್ಟ ಆಯ್ನ ಜಾಗಿಲೆನ ತುಯರ ಬೈದ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಡಬೆದ್ರದ ಈ ಜಾಗಿಲೆಗಳ ಪೋದಿತ್ತೇರು. ಮುಲ್ಪದ ಜನಗಳನ್ನ ರಕ್ಷಣೆದ ಒಟ್ಟುಗು ಬೀಚ್ ಪಿರ ಅಭಿವೃದ್ಧಿ ಮಲ್ಪೆರ್ಲ ಅಧಿಕಾರಿಗಳಿಗೆ ಬೇತೆ ಬೇತೆ ಸೂಚನೆ ಕೊಡ್ದಿತ್ತೇರು. ಆಂಡ ಅಧಿಕಾರಿಗಳು ಕಡಲ ಕುறையின ಜಾಗಿಡು ಒಂಜಾತು ಕಲ್ ಕನತ ಪಾಡ್ದು ಕಣ್ಕಟ್ಟದ ಕಾಮಗಾರಿ நடப்பாது இருந்து ಅಭಿವೃದ್ಧಿ ಮಾತ ಕಡಲ್ ಪಾಲಾಯ್ ನಡೆದು ತಿರಿಯೊನ್ನೊಲಿ. ಲಕ್ಕದು ಪೋಯಿನ ಇಂಟರ್ಲಾಕ್, ಬೂರುನ ಪೋಡಿಗಿಡಿಪುನ ಟವರ್, ಓಡದ ಇಲ್ಲು ಮಾತ ಮುಲ್ಪ ಅಪಾಯದ ಸ್ಥಿತಿಗತಿಟುಂಡು. ಅಧಿಕಾರಿಗಳು ಪಾಡ್ಪಾಯಿನ ಕಲ್ಲು ಕಡಲ್ ಸೇರಿದಳು. ಒಂಜಾತು ಕರಿದು ಒರಿದ್ನವು ಕಡಲ ಬುರುಂಗರೆಡು ಬೂರ್ದಳು. ಸಾರಗಟ್ಲೆ ಜನ ಬೀಚಿಗೆ ಬರೋದೈತದು ಇತ್ತ ಔಲ ಕಮ್ಮಿ ಅವನುಂಡು. ತಿರ್ಗಾಟ ಉದ್ಯಮಗೂ ಉಮೇದು ಕೊರಡಾಯಿನ ಇಲಾಖೆ ಈ ತಿರ್ಗಾಟ ತಾಣವನ್ನು ಇಡೀ ಅಡಿಕ್ ಬಾಡ್ದಳು. ಒಂತೆ ವ್ಯವಸ್ಥೆ ಆಣಲ ಒರಿಪಾದು ತಿರ್ಗಾಟದಕ್ಲಿನ ಗುಮನ ಒಯ್ಪೋಡಾಯಿನ ಇಲಾಖೆ ಕರಿನ 1 ವರ್ಷದ್ದು ದಾಲಾ ಪ್ರಯತ್ನ ಮಲ್ತಿದ್ದೆ. ಅಂಚದು ಸರ್ಕಾರದ ಭಂಡಾರದ ಕಾಸನ್ನು ಕಡಲ್ಗೆ ಕಲ್ಲು ಪಾಡಿರ ಮಾತ್ರ ಗಳಸ್ನಂಚ ಆತಂದು. ನಾನಾಂಡಲ ತಿರ್ಗಾಟ ಉದ್ಯಮ ಇಲಾಖೆ ಲಕ್ಕದು ಪಡುಬೆದ್ರ ಬೀಚ್ ಬುಳೆಚಿಲ್ ಮಲ್ಪಡಂದು ಊರ್ದಕ್ಲು ಒತ್ತಾಯ ಮಲ್ತೊಂದುಲ್ಲೇರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂದು ಸೊನ್ಮೇಲು.